ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಸುಭಾಸ್ ನಗರ, ಶಂಕರ್ಪುರ, ಕಟ್ಪಾಡಿ. ಎಸ್ ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ, ನಮ್ಮ ಸವಿರುಚಿ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ನೆನಪಾಗುವುದು ನಮ್ಮ ಅಶ್ವಿನಿ ಮೇಡಮ್ ಅವರು. ಸೊ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲೇಬೇಕು. ನಾನು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡ್ತೇನೆ. ಎಸ್, ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೌಖ್ಯ, ನೀವ್ ಹೇಗಿದ್ದೀರಿ? ನಾವು ಕೂಡ ಸೌಖ್ಯ. ಸೊ ನಮ್ಮ ವೀಕ್ಷಕರೆಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ, ಯಾವಾಗ ಅಶ್ವಿನಿ ಮೇಡಮ್ ಅವರು ಬರ್ತಾರೆ, ಯಾವಾಗ ನಾವು ಒಂದು ಹೊಸ ಹೊಸ ರೆಸಿಪಿಯನ್ನ ಕಲಿತೇವೆ ಅನ್ನೋದು. ಸೊ ಇವತ್ತಿನ ದಿನ ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಯಾವ ಸ್ಪೆಷಲ್ ರೆಸಿಪಿಯನ್ನ ಹೇಳಿಕೊಡ್ತಾ ಇದ್ದೀರಾ? ಹಲಸಿನ ಹಣ್ಣಿನ ಹಲ್ವಾ ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಹಲಸಿನ ಹಣ್ಣಿನಿಂದ ಹಲ್ವಾ, ನೀವು ಮ್ಯಾಂಗೋ ಸೀಸನ್ ಇರುವಾಗ ಅದರದ ಹಲ್ವಾ ಕೂಡ ಮಾಡಿದ್ದೀರಾ. ಸೊ ಈಗ ಹಲಸಿನ ಹಣ್ಣಿನ ಹಲ್ವಾ ಮಾಡ್ತಾ ಇದ್ದೀರಾ. ನಾನಂತೂ ತಿನ್ಲಿಕ್ಕೆ ಕಾಯ್ತಾನೆ ಇದ್ದೇನೆ ಯಾವಾಗ ರೆಸಿಪಿ ರೆಡಿ ಆಗ್ತದೆ ಅಂತ ಹೇಳಿ. ಸೊ ನೀವು ಮಾಡುವಂತಹ ರೆಸಿಪಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಲಸಿನ ಹಣ್ಣಿನ ಹಲ್ವಾ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಹಣ್ಣಾದ ಹಲಸಿನ ಹಣ್ಣು. ಇದನ್ನು ನಾನು ಕುಕ್ಕರಲ್ಲಿ 2 ವಿಸಿಲ್ನಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೇನೆ. 3/4 ಬೌಲ್ನಷ್ಟು ತುಪ್ಪ, 1 ಮುಷ್ಟಿಯಷ್ಟು ಗೋಡಂಬಿ, 1 ಮುಷ್ಟಿಯಷ್ಟು ದ್ರಾಕ್ಷಿ, ಬೆಲ್ಲ ರುಚಿಗೆ ಅನುಸಾರವಾಗಿ. ಈ ಬೇಯಿಸಿಟ್ಟ ಹಲಸಿನ ಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳುವ. ಹಲಸಿನ ಹಣ್ಣನ್ನು ಬೇಯಿಸ್ಕೊಳ್ಳುವಾಗ ನೀರು ಹಾಕುವ ಅವಶ್ಯಕತೆ ಇಲ್ಲ. ಕುಕ್ಕರಲ್ಲಿ ಅದು ನೀರು ಬಿಟ್ಕೊಳ್ತದೆ. ನುಣ್ಣಗೆ ರುಬ್ಬಿಕೊಂಡೆ. ಪ್ಯಾನನ್ನು ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹುರ್ಕೊಳ್ಳುವ. ಒಣ ದ್ರಾಕ್ಷಿ ಅದನ್ನು ಸಹ ಹಾಕ್ಕೊಳ್ಬೇಕು. ಆಲ್ಮಂಡ್ಸ್ ಇಷ್ಟ ಆಗುವವರು ಆಲ್ಮಂಡ್ಸ್ ಅನ್ನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೋದು ಇದರೊಟ್ಟಿಗೆ. ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡೆ. ನಂತರ ಇದನ್ನು ನಾನು ತೆಗೆದಿಡ್ತೇನೆ ಒಂದು ಬೌಲಿಗೆ. ಅದೇ ಪ್ಯಾನಿಗೆ ಸ್ವಲ್ಪ ಬೆಲ್ಲ ಹಾಕುವ. ಬೆಲ್ಲ, ಹಲಸಿನ ಹಣ್ಣು ಯಾವ ಥರ ಸ್ವೀಟ್ ಇದೆ ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಸ್ವಲ್ಪ ಈ ತುಪ್ಪದಲ್ಲೇ ಕರಗ್ತದೆ. ಸಾವಯವ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ.
ಆಗುವ ಅವಶ್ಯಕತೆ ಇಲ್ಲ, ನೀರಾದರೆ ಸಾಕು ಬೆಲ್ಲ. ಹಲಸಿನ ಹಣ್ಣಿನಲ್ಲಿ ನೀರಿನ ಅಂಶ ಇರೋದ್ರಿಂದ ನಾನು ಬೆಲ್ಲಕ್ಕೆ ನೀರನ್ನು ಆ್ಯಡ್ ಮಾಡಿಕೊಳ್ಳಿಲ್ಲ. ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತದೆ ಅಂತ. ನೋಡಿ, ಬೆಲ್ಲ ಆಲ್ಮೋಸ್ಟ್ ಈಗ ನೀರಾಗಿದೆ. ಈಗ ನಾನು ಗ್ರೈಂಡ್ ಮಾಡಿಟ್ಟಂತಹ ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕ್ತೇನೆ. ಕರೆಕ್ಟಾಗಿ ಮಿಕ್ಸ್ ಆಗಲಿ. ಗ್ರೈಂಡ್ ಮಾಡೋದು ಬೇಡ ಹೇಳುವವರು ಹಲಸಿನ ಹಣ್ಣನ್ನು ಕಟ್ ಮಾಡಿ ಸಹ ಆ್ಯಡ್ ಮಾಡ್ಕೊಳ್ಬಹುದು. ಐದರಿಂದ 7 ನಿಮಿಷ ಕೈ ಆಡಿಸ್ತಾ ಇರಬೇಕು. ಈ ಮಿಶ್ರಣ ತಳ ಬಿಡ್ತಾ ಬರ್ತದೆ. ರೆಡಿ ಮಾಡಿಟ್ಟಂಥ ಹಲ್ವವನ್ನು ಫ್ರಿಜ್ಜಲ್ಲಿ ರೆಫ್ರಿಜರೇಟ್ ಮಾಡಿ ಇಟ್ಟರೆ 2ರಿಂದ 3 ತಿಂಗಳಂತೂ ಆರಾಮಾಗಿ ಪ್ರಿಸರ್ವ್ ಮಾಡಿ ಇಡಬಹುದು. ಆಲ್ಮೋಸ್ಟ್ ಈಗ ರೆಡಿ ಆಗ್ತಾ ಬಂದಿದೆ. ಈಗ ನಾನು ಉಳಿದಂತಹ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಹುರಿದಿಟ್ಟಂತಹ ಬೀಜ ಹಾಗೂ ದ್ರಾಕ್ಷಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ.
ನೋಡಿ ಕಂಪ್ಲೀಟಾಗಿ ತಳ ಬಿಡ್ತಾ ಇದೆ ಈಗ. ಮಲ್ಪುನೆ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಹಲಸಿನ ಹಣ್ಣಿನ ಹಲ್ವಾವನ್ನು ನನ್ನ ಕೈಗೆ ಕೊಟ್ಟಿದ್ದಾರೆ. ನಾನು ಇನ್ನಷ್ಟು ಈಗಲೇ ಟೇಸ್ಟ್ ಮಾಡ್ತೇನೆ. ಸೊ ಅದಕ್ಕಿಂತ ಮೊದಲು ಅವರು ಮಾಡುವಾಗ ಏನಾದರೂ ನಿಮಗೆ ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದ್ದರೆ ನೋಡೋದ್ರಲ್ಲಿ ಮತ್ತೊಂದು ಸಲ ನೋಡ್ಕೊಂಡು ಬನ್ನಿ. ಹಲಸಿನ ಹಣ್ಣಿನ ಹಲ್ವಾ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಹಣ್ಣಾದ ಹಲಸಿನ ಹಣ್ಣು. ಇದನ್ನು ನಾನು ಕುಕ್ಕರಲ್ಲಿ 2 ವಿಸಿಲ್ನಷ್ಟು ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡಿದ್ದೇನೆ. 3/4 ಬೌಲ್ನಷ್ಟು ತುಪ್ಪ, 1 ಮುಷ್ಟಿಯಷ್ಟು ಗೋಡಂಬಿ, 1 ಮುಷ್ಟಿಯಷ್ಟು ದ್ರಾಕ್ಷಿ, ಬೆಲ್ಲ ರುಚಿಗೆ ಅನುಸಾರವಾಗಿ. ಈ ಬೇಯಿಸಿಟ್ಟ ಹಲಸಿನ ಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳುವ. ಹಲಸಿನ ಹಣ್ಣನ್ನು ಬೇಯಿಸ್ಕೊಳ್ಳುವಾಗ ನೀರು ಹಾಕುವ ಅವಶ್ಯಕತೆ ಇಲ್ಲ, ಕುಕ್ಕರಲ್ಲಿ ಅದು ನೀರು ಬಿಟ್ಕೊಳ್ತದೆ. ನುಣ್ಣಗೆ ರುಬ್ಬಿಕೊಂಡೆ. ಪ್ಯಾನನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹುರ್ಕೊಳ್ಳುವ. ಒಣ ದ್ರಾಕ್ಷಿ ಅದನ್ನು ಸಹ ಹಾಕ್ಕೊಳ್ಬೇಕು. ಆಲ್ಮಂಡ್ಸ್ ಇಷ್ಟ ಆಗುವವರು ಆಲ್ಮಂಡ್ಸನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೋದು ಇದರೊಟ್ಟಿಗೆ. ಈಗ ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡೆ. ಹುರಿದ ನಂತರ ಇದನ್ನು ನಾನು ತೆಗೆದಿಡ್ತೇನೆ ಒಂದು ಬೌಲಿಗೆ. ಅದೇ ಪ್ಯಾನಿಗೆ ಸ್ವಲ್ಪ ಬೆಲ್ಲ ಹಾಕುವ. ಬೆಲ್ಲ ಹಲಸಿನ ಹಣ್ಣು ಯಾವ ಥರ ಸ್ವೀಟ್ ಇದೆ ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಸ್ವಲ್ಪ ಈ ತುಪ್ಪದಲ್ಲೇ ಕರಗ್ತದೆ. ಸಾವಯವ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ. ಪಾಕ ಆಗುವ ಅವಶ್ಯಕತೆ ಇಲ್ಲ, ನೀರಾದರೆ ಸಾಕು. ಬೆಲ್ಲ
ಹಲಸಿನ ಹಣ್ಣಿನಲ್ಲಿ ನೀರಿನ ಅಂಶ ಇರೋದ್ರಿಂದ ನಾನು ಬೆಲ್ಲಕ್ಕೆ ನೀರನ್ನು ಆ್ಯಡ್ ಮಾಡಿಕೊಳ್ಳಿಲ್ಲ. ಫ್ಲೇವರ್ ಸ್ವಲ್ಪ ಡಿಫ್ರೆಂಟಾಗಿ ಬರ್ತದೆ ಅಂತ. ಬೆಲ್ಲ ಆಲ್ಮೋಸ್ಟ್ ಈಗ ನೀರಾಗಿದೆ. ಈಗ ನಾನು ಗ್ರೈಂಡ್ ಮಾಡಿಟ್ಟಂತಹ ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕ್ತೇನೆ. ಕರೆಕ್ಟಾಗಿ ಮಿಕ್ಸ್ ಆಗಲಿ. ಗ್ರೈಂಡ್ ಮಾಡೋದು ಬೇಡ ಹೇಳುವವರು ಹಲಸಿನ ಹಣ್ಣನ್ನು ಕಟ್ ಮಾಡಿ ಸಹ ಆ್ಯಡ್ ಮಾಡ್ಕೊಳ್ಬಹುದು. ಐದರಿಂದ 7 ನಿಮಿಷ ಕೈ ಆಡಿಸ್ತಾ ಇರಬೇಕು. ಈ ಮಿಶ್ರಣ ತಳ ಬಿಡ್ತಾ ಬರ್ತದೆ. ಹೀಗೆ ರೆಡಿ ಮಾಡಿಟ್ಟಂಥ ಹಲ್ವವನ್ನು ಫ್ರಿಜ್ಜಲ್ಲಿ ರೆಫ್ರಿಜರೇಟ್ ಮಾಡಿಟ್ರೆ 2ರಿಂದ 3 ತಿಂಗಳಂತೂ ಆರಾಮಾಗಿ ಪ್ರಿಸರ್ವ್ ಮಾಡಿ ಇಡಬಹುದು. ಆಲ್ಮೋಸ್ಟ್ ಈಗ ರೆಡಿ ಆಗ್ತಾ ಬಂದಿದೆ. ಈಗ ನಾನು ಉಳಿದಂತಹ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಕೊನೆಯದಾಗಿ ಹುರಿದಿಟ್ಟಂತಹ ಬೀಜ ಹಾಗೂ ದ್ರಾಕ್ಷಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ನೋಡಿ, ಕಂಪ್ಲೀಟಾಗಿ ತಳ ಬಿಡ್ತಾ ಇದೆ ಈಗ.
ಮಲ್ಪುನೆ. ವೀಕ್ಷಕರೇ, ನಾನೀಗ ಟೇಸ್ಟ್ ಮಾಡ್ತೇನೆ, ಹೇಗಿದೆ ಅಂತ ಹೇಳ್ತೇನೆ. ಬಿಸಿಯಾಗಿದೆ ದಿವ್ಯಾ, ಮೆಲ್ಲ. ವಾವ್, ತುಂಬಾನೇ ಟೇಸ್ಟ್ ಆಗಿದೆ ನಿಜವಾಗ್ಲು. ಯಾಕೆಂದ್ರೆ ಲಾಸ್ಟ್ ಟೈಮ್ ನೀವು ಮಾವಿನ ಹಣ್ಣಿದ್ದು ಮಾಡಿದೀರಾ, ಸೊ ಇವತ್ತು ಹಲಸಿನ ಹಣ್ಣಿದ್ದು ಮಾಡಿದೀರಾ. ಅದೊಂಥರ ಡಿಫ್ರೆಂಟ್ ಆಗಿದೆ, ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಡ್ ಮಾಡಿದೀರಾ. ಹಿಟ್ಟನ್ನ ಸ್ವಲ್ಪ ಕರೆಕ್ಟ್. ಇದು ನೀವು ಖಾಲಿ ಹಲಸಿನ ಹಣ್ಣು ಮತ್ತೆ ಬೆಲ್ಲದಿಂದವೇ ಮಾಡಿರೋದು. ಸೊ ಟೇಸ್ಟ್ ಒಂಥರ ಡಿಫ್ರೆಂಟ್ ಕೊಡ್ತಾ ಇದೆ, ತುಂಬಾ ಟೇಸ್ಟ್ ಆಗಿದೆ. ಅದೇ ರೀತಿ ಚಪಾತಿ ಇದ್ರಲ್ಲೆಲ್ಲ ನಾವು ಯೂಸ್ ಮಾಡಿ ಜಾಮ್ ತರ ಅದನ್ನ ಯೂಸ್ ಮಾಡಬಹುದು, ತಿನ್ಬಹುದು. ಹಾಗೆ ನಾನು ಅವಾಗ ಹೇಳಿದ್ದು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಬಹುದು ಅಂತ. ಹೌದು, ಅವಾಗ ನಾವು ಯಾವಾಗ ಬೇಕಾದ್ರೂ ನಮಗೆ ಬೇಕಾದಾಗ ತಿನ್ಬಹುದು, ನೆನಪಾದಾಗ. ಸೊ ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿತ್ತು ಈ ಹಲಸಿನ ಹಣ್ಣಿನಿಂದ ಮಾಡಿರುವಂತಹ ಹಲ್ವಾ. ತುಂಬಾನೇ ಥ್ಯಾಂಕ್ಸ್ ಮೇಡಮ್, ಇಂಥದ್ದೊಂದು ರೆಸಿಪಿಯನ್ನು ನಮ್ಗೆ, ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿರೋದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತಿನ ದಿನ ಈ ಹಲಸಿನ ಹಣ್ಣಿನಿಂದ ಒಂದು ಹಲ್ವಾವನ್ನ ಹೇಳಿಕೊಟ್ಟಿದ್ದಾರೆ. ನೀವೆಲ್ಲರೂ ನೋಡಿದ್ದೀರಾ. ಸೊ ತುಂಬಾನೇ ಟೇಸ್ಟ್ ಆಗಿತ್ತು ನಿಜವಾಗ್ಲೂ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಇದನ್ನು ನಮ್ಮ ಚಪಾತಿ ಜೊತೆ ಎಲ್ಲ ತಿನ್ಬೋದು, ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಹಾಗೇನೆ ಕೂಡ ತಿನ್ಬೋದು. ಸೊ ಅದೇ ರೀತಿ ಇನ್ನೊಂದು ರೆಸಿಪಿ ಜೊತೆ ಮುಂದಿನ ವಾರದಲ್ಲಿ ನಾವು ಬರ್ತೇವೆ. ಸೊ ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ವಾಹಿನಿಯ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್, ಸುಭಾಸ್ ನಗರ, ಶಂಕರ್ಪುರ, ಕಟ್ಪಾಡಿ. ಸೊ ಮುಂದಿನ ಸಂಚಿಕೆಯಲ್ಲಿ ನಾನು ಅಶ್ವಿನಿ ಮೇಡಮ್ ಖಂಡಿತ ಬರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ವಾಹಿನಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.